ಕೋಳನಾಡು ಗ್ರಾಮದ ನಾಶ ಎಂಬಲ್ಲಿ ಉದ್ಯಮಿಯೊಬ್ಬರ ತೋಟದ ಮನೆಯಲ್ಲಿದ್ದ ಕಾರ್ಮಿಕನ ಮೇಲೆ ರಾತ್ರಿ ಹೊತ್ತಲ್ಲಿ ದುಷ್ಕರ್ಮಿಗಳ ತಂಡ ಹಲ್ಲೆ ನಡೆಸಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದೆ ಎಂದು ಆರೋಪಿಸಿ ಆಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿದೆ. ಹಳೆಯ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಹೇಳಿದ ಕಾರಣಕ್ಕಾಗಿ ದುಷ್ಕರ್ಮಿಗಳ ತಂಡ ಆತನ ಕೊಲೆಗೆ ಯತ್ನಿಸಿತೆಂದು ಆಸ್ಪತ್ರೆಗೆ ದಾಖಲಾದ ಗಾಯಾಳುಗಳು ತಿಳಿಸಿದ್ದಾರೆ. ವಿಟ್ಲ ಠಾಣಾ ವ್ಯಾಪ್ತಿಯ ಕೋಳನಾಡು ಗ್ರಾಮ ನಾಶ ಉದ್ಯಮಿ ಸಿಂಗಾರಿ ಬೀಡಿ ಮಾಲೀಕ ಸುಲೈಮಾನ್ ಹಾಜಿ ಅವರ ತೋಟದ ಮನೆಯಲ್ಲಿದ್ದ ಕಾರ್ಮಿಕನ ಮೇಲೆ ತಂಡ ದಾಳಿ ನಡೆಸಿದೆ ಎಂದು ಆರೋಪಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮುತ್ತಲಗೆರೆ ನಿವಾಸಿ ಕಳೆದ 16 ವರ್ಷಗಳಿಂದ ಉದ್ಯಮಿಯ ತೋಟದ ಮನೆಯಲ್ಲಿರುವ ಕಾರ್ಮಿಕ ಭೀಮೇಶ್ ಕಾಯ್ಕೊಂಡವರು. ಭೀಮೇಶ್ ಅವರು ಅಬ್ದುಲ್ ಖಾದರ್, ಮುಸ್ತಫಾ, ಪುತ್ತೂಯಾನೆ ಅದ್ರಾಮ, ಅಬ್ದುಲ್ ಕರೀಂ, ಕೆಪಿ ಬೈಲಿನ ಖಾದರ್ ಅವರ ವಿರುದ್ಧ ವಿಟ್ಲ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಈಗ ಬಟ್ಟೆ ಹಿಡಿದು ಎಣ್ಣೆ ಮೇಲೆ ಹಾಕಿಬಿಟ್ರು, ಚಿಮಣಿದೆಣ್ಣೆ ಹಾಕಿ ವಾಪಸ್ ನನಗೆ ಇಲ್ಲಿ ಹೊಡೆದ. ಹೀಗೆ ಹೊಡೆದು ಇವರೆಲ್ಲ ಇದ್ದಾರೆ, ಗ್ಯಾಂಗ್ ಉಂಟಲ್ಲಿ ಎಲ್ಲ ಇವರೆಲ್ಲ ಇದ್ದಾರೆ. ಮುಸ್ತಫಾ ಮತ್ತು ಖಾದರ್ ಮತ್ತು ಪುತ್ತು, ಕರೀಮು ಇವರೆಲ್ಲ ಇದ್ದರು. ಇವಾಗ ಮತ್ತೆ ನನಗೆ ಏನು ಮಾಡಿದರು, ಇವರು ಹೊಡಿಲಿಕ್ಕೆ ಬಂದರು ವಾಪಸ್ಸು. ನಾನು ಆಚೆ ಓಡಿದೆ.